ಜಯಾ ಬಚ್ಚನ್ ಮೂಗತುದಿಯಲ್ಲಿ ಯಾಕಿಷ್ಟು ಕೋಪ? ಸಾರ್ವಜನಿಕ ಸ್ಥಳಗಳಲ್ಲಿ ರೇಗಾಡಿದ ಜಯಾ ಬಚ್ಚನ್. ಬಾಯಿ ಮುಚ್ಚಿಕೊಂಡು ಫೋಟೋ ತೆಗೀರಿ ಎಂದ ಜಯಾ. ನಟಿ ರಾಜಕಾರಣಿ ಜಯಾ ಬಚ್ಚನ್ ಸದಾ ಆಂಗ್ರಿ ಬರ್ಡ್ ಆಗಿರ್ತಾರಾ? ಮೂಗತುದಿಯಲ್ಲಿ ಯಾಕಿಷ್ಟೊಂದು ಕೋಪವಿದೆ? ಯಾಕಾಗಿ ಈ ರೀತಿ ಉರಿದು ಬೀಳ್ತಾರೆ ಅಂತ ಆಗಾಗ ಮೂಡುವ ಪ್ರಶ್ನೆಗಳು. ಸದಾ ಒಂದಲ್ಲೊಂದು ಕಾರಣಕ್ಕೆ ಸಿಟ್ಟು ಮಾಡುವ ಜಯಾ ಬಚ್ಚನ್ ಹೊಸ ವಿಡಿಯೋ ಒಂದು ವೈರಲ್ ಆಗಿದೆ. आप लोग है ना फोटो लो, बदतमीजी मत करो, ठीक है? चुप रहो, मुंह बंद रखो, फोटो लो. ಕ್ಯಾಮರಾಮ್ಯಾನ್ಗಳು ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸಿದಾಗ ಜಯಾ ಬಚ್ಚನ್ ಸಿಟ್ಟು ಮಾಡಿಕೊಂಡ ಉದಾಹರಣೆ ಸಾಕಷ್ಟಿದೆ. ಈ ವಿಡಿಯೋದಲ್ಲಿ ಪಾಪರಾಜಿಗಳ ಮೇಲೆ ಜಯಾ ಬಚ್ಚನ್ ಕೋಪಗೊಂಡಿದ್ದಾರೆ. ಜಯಾ ಬಚ್ಚನ್ ಅವರು ಇವೆಂಟ್ ಒಂದರಿಂದ ಹೊರಬರುತ್ತಿದ್ರು. ಈ ವೇಳೆ ಅವರ ಫೋಟೋ ತೆಗೆಯಲು ಕೆಲವು ಪಾಪರಾಜಿಗಳು ಪ್ರಯತ್ನಿಸಿದ್ದಾರೆ. ಬಾಯ್ ಮೇಡಮ್ ಎಂದಿದ್ದಾರೆ ಪಾಪರಾಜಿಗಳು. ಇದರಿಂದ ಏಕಾಏಕಿ ಸಿಟ್ಟುಗೊಂಡಿದ್ದಾರೆ. आप लोग है ना फोटो लो, बदतमीजी मत करो, ठीक है? चुप रहो, मुंह बंद रखो, फोटो लो, खत्म. ऊपर से कमेंट्स करते रहते हो. बोलने का सर ಬಾಯಿ ಮುಚ್ಚಿಕೊಂಡು ಫೋಟೋ ತೆಗೀರಿ, ನಾಟಕ ಮಾಡಬೇಡಿ, ಫೋಟೋ ತೆಗೆಯುವುದಷ್ಟೇ ಕೆಲಸ, ಕಾಮೆಂಟ್ ಮಾಡ್ತಾ ಇರ್ತೀರಾ ಎಂದು ಜಯಾ ಬಚ್ಚನ್ ಹೇಳಿದ್ದಾರೆ. ಈ ವೇಳೆ ಅವರು ಮಾಸ್ಕ್ ಧರಿಸಿದ್ರು. ಜಯಾ ಬಚ್ಚನ್ ಅವರು ನಡೆದುಕೊಂಡ ರೀತಿಗೆ ಕೆಲವರು ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಕೆಲವರು ಅಮಿತಾಬ್ ಬಚ್ಚನ್ ಅವರನ್ನ ಇದರಲ್ಲಿ ಎಳೆದು ತಂದಿದ್ದಾರೆ. ಅಮಿತಾಬ್ ಬಚ್ಚನ್ ಅವರು ಜಯಾ ಜೊತೆ ಹೇಗೆ ಸಂಸಾರ ಮಾಡುತ್ತಾರೋ ಏನೋ, ಪ್ರತಿ ವಿಚಾರಕ್ಕೂ ಅವರು ಕೂಗಾಡಬಹುದು ಎಂದು ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ಐಶ್ವರ್ಯ ರೈ ಇದೇ ಕಾರಣಕ್ಕೆ ಎಷ್ಟೊಂದು ಮನನೊಂದಿರಬಹುದು ಎಂದಿದ್ದಾರೆ. ಇನ್ನು ಕೆಲವರು ಜಯಾ ಅವರು ಮಾಡಿದ್ದೇ ಸರಿ ಎಂದಿದ್ದಾರೆ. ಜಯಾ ಬಚ್ಚನ್ ಅವರು ಈ ರೀತಿ ನಡೆದುಕೊಳ್ತಿರುವುದು ಇದೇ ಮೊದಲೇನಲ್ಲ. ಈ ಮೊದಲು ಕೂಡ ಅವರು ಅನೇಕ ಬಾರಿ ಇದೇ ರೀತಿ ಕೂಗಾಡಿದ್ದು ಇದೆ. ಅವರ ಆಟಿಟ್ಯೂಡ್ ಅನೇಕರಿಗೆ ಇಷ್ಟ ಆಗೋದಿಲ್ಲ. ಇದನ್ನ ಅನೇಕರು ಖಂಡಿಸಿದ್ದು ಇದೆ. ನ್ಯೂಸ್ ಬ್ಯೂರೋ, ತುಳು ಟೈಮ್ಸ್. आप लोग है ना फोटो लो, बदतमीजी मत करो, ठीक है? चुप रहो, मुंह बंद रखो, फोटो लो, खत्म. ऊपर से कमेंट्स करते रहते हो. बोलने का सर